ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಸಲಾಂ ಮಂಗಳಾರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರಧಾನ ಅರ್ಚಕರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಲಾಂ ಆರತಿ ಅನ್ನುವ ಹೆಸರನ್ನು ತೆಗಿಬೇಕು, ಅದರ ಬದಲಿಗೆ ಬೇರೆ ಹೆಸರನ್ನು ಇಟ್ಟು ಪೂಜೆ ಸಲ್ಲಿಸಬೇಕು. ಸಲಾಂ ಆರತಿ ಅನ್ನುವುದು ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಬಂದಂಥ ಹೆಸರು. ಟಿಪ್ಪು ಅನೇಕ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾನೆ, ಅನೇಕ ಹಿಂದೂಗಳನ್ನು ಅರಮೇಧ ಮಾಡಿದ್ದಾನೆ. ಆದ್ದರಿಂದ ಈ ಸಲಾಂ ಆರತಿ ಅನ್ನುವಂಥ ಹೆಸರನ್ನು ತೆಗಿಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ನಿನ್ನೆ ಮನವಿಯನ್ನು ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಲಾಂ ಆರತಿ ಅನ್ನುವುದು ಒಂದು ಆಡು ಭಾಷೆಯಲ್ಲಿ ಬಂದಿರುವ ಶಬ್ದ. ದೇವಾಲಯದಲ್ಲಿ ಸಲಾಂ ಮಂಗಳಾರತಿ ಹೆಸರಲ್ಲಿ ಪೂಜೆ ನಡೆಯೋದಿಲ್ಲ. ದೇವಾಲಯದಲ್ಲಿ ನಡೆಯುವ ಪೂಜೆಗೆ ಪ್ರದೋಷ ಪೂಜೆ ಅಂತ ಹೆಸರು ಹೇಳ್ತಿದ್ರೆ, ಸಲಾಂ ಮಂಗಳಾರತಿ ಎಂಬ ಶಬ್ದ ಅನಾದಿ ಕಾಲದಿಂದ ರೂಢಿಯಲ್ಲಿದೆ. ಎಲ್ಲ ದೇವಾಲಯಗಳಿಂದ ನಡೆಯುವಂತೆ ಪ್ರದೋಷ ಪೂಜೆ ನಡೆಯುತ್ತೆ. ಈ ಬಗ್ಗೆ ದೇವಸ್ಥಾನದ ಅರ್ಚಕರು, ಅಡಿಗರು ಪ್ರತಿಕ್ರಿಯೆಯನ್ನು ನೀಡಿದರೆ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಪ್ರದೋಷ, ರಾತ್ರಿ ಅಂತ 4 ಕಾಲದಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತವೆ, ಪೂಜೆಗಳು ನಡೆಯುತ್ತವೆ. ಅದರಲ್ಲಿ ಈ ಪ್ರದೋಷ ಪೂಜೆ ಎನ್ನುವಂಥದ್ದು ತುಂಬ ಅರ್ಥಗರ್ಭಿತವಾದ ಪೂಜೆ. ಯಾಕಂದರೆ ಪ್ರದೋಷ ಕಾಲ ಎನ್ನುವಂಥದ್ದಕ್ಕೆ ತುಂಬ ಮಹತ್ವ ಇದೆ. ಎಲ್ಲ ದೇವತೆಗಳ ಸಾನ್ನಿಧ್ಯ ಆ ಸಮಯದಲ್ಲಿ ಇರ್ತದೆ ಎನ್ನುವಂಥದ್ದು ಅದೊಂದು ವೈಶಿಷ್ಟ್ಯ. ಅದಕ್ಕೆ ಆ ಕಾಲದಲ್ಲಿ ನಡೆಯುವಂತಹ ಪೂಜೆ ವೈಶಿಷ್ಟ್ಯವೇ ಬೇರೆ ಇದೆ. ಆ ಕಾಲದಲ್ಲಿ ನಾವು ದೇವಿಗೆ ಪೂಜೆಯನ್ನು ನಡೆಸ್ತೇವೆ. ಆ ಕಾಲದಲ್ಲಿ ವೈಭವೋಪೇತವಾದ ರಾಜೋಪಚಾರಾದಿ ದೀಪಾರಾಧನೆಗಳು ನಡೀತದೆ. ಆ ನಡೆಯುವಾಗ ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು ಆ ಪೂಜೆಯಲ್ಲಿ ಭಾಗವಹಿಸಿದ್ರು, ಅವರು ಸಲಾಂ ಮಾಡಿದ್ರು ಅಂಥೇಳಿ ಆ ಪೂಜೆಗೆ ಕರ್ಣಾಕರ್ಣಿಕೆಯಿಂದ ವಾಡಿಕೆಯಾಗಿ ಸಲಾಂ ಮಂಗಳಾರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೊರತು ಯಾವುದೇ ಥರದ ದಾಖಲೆ ಇಲ್ಲ ಅದರ ಬಗ್ಗೆ. ಹೇಳ್ಕೊಂಡು ಬಂದಿದ್ದು ಜನ ಕರ್ಣಾಕರ್ಣಿಕೆಯಾಗಿ ಹೇಳ್ಕೊಂಡು ಬಂದಿದ್ದು. ಅದಕ್ಕೆ ಇರೋದು ಪ್ರದೋಷ ಪೂಜೆ, ಪ್ರದೋಷ ಮಂಗಳಾರತಿ ಅಂತ ಹೇಳಿಯೇ ದಾಖಲೆ ಇರುವಂಥದ್ದು. ಅದು ತುಂಬ ವೈಶಿಷ್ಟ್ಯವಾದ ಧಾರ್ಮಿಕ ನೆಲೆಯಲ್ಲಿ ತುಂಬ ವಿಶೇಷವಾದ ಒಂದು ಪ್ರಾಧಾನ್ಯತೆ ಇದೆ ಅದಕ್ಕೆ. ಅದನ್ನು ಇವತ್ತು ನಡ್ಕೊಂಡು, ಹಿಂದಿಂದು ನಡ್ಕೊಂಡು ಬಂದಿದ್ದು ಇವತ್ತು ಜಾರಿಯಲ್ಲಿರುವಂತಹ ಒಂದು ವಿಶೇಷವಾದ ಪದ್ಧತಿ ಅದು. ಅದೀಗ ನಡೀತಾ ಇದೆ. ಅದರಿಂದಾಗಿ ದೇಶದ ಒಂದು ರಾಷ್ಟ್ರದ ಯೋಗಕ್ಷೇಮಾಭ್ಯುದಯಕ್ಕೋಸ್ಕರ ನಡೆಯುವಂತಹ ಪೂಜೆ. ಯೋಗ ಅಂತ ಪ್ರಾಪ್ತಸ್ಥ ಪ್ರಾಪ್ತಿರ್ ಯೋಗ. ನಮಗೆ ಯಾವ್ದು ಪ್ರಾಪ್ತಿ ಆಗಬೇಕೋ, ನಮಗೆ ಅದೃಷ್ಟ ಒಲ್ದು ಬರಬೇಕು ಆಗುವಂಥದ್ದು ಯೋಗ. ಆ ಬಂದಂಥ ಅದೃಷ್ಟ ಬಹುಕಾಲ ಇರುವಂಥದ್ದು ಕ್ಷೇಮ.